ಭಕ್ತರೇ, ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಇಲ್ಲಿನ 89ನೇ ವರ್ಷದ ನವರಾತ್ರಿ ಉತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು 8ನೇ ದಿನದ ಕಾರ್ಯಕ್ರಮ. ಈ ಬಾರಿ ಉತ್ಸವ ಸಮಿತಿ ಹಾಗೂ ಶಾರದಾ ಮಂದಿರದ ಸಮಿತಿ ಸೇರಿಕೊಂಡು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇವತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗೆ 2 ಮಹನೀಯರು ಸೇರಿಕೊಂಡಿದ್ದಾರೆ. ಮೊದಲಾಗಿ ಅವರನ್ನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಜೀವಂದರ್ ಜೈನ್, ನಗರಸಭಾ ನಿಕಟಪೂರ್ವ ಅಧ್ಯಕ್ಷರು, ಹಾಗೆ ಚನಿಲ ತಿಮ್ಮಪ್ಪ ಶೆಟ್ಟಿ, ಮಾಜಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಇಬ್ಬರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಉತ್ಸವ ಸಮಿತಿ ಅಧ್ಯಕ್ಷ ಅಂತ ರಾಜೇಶ್ ಬನ್ನೂರವರಿದ್ದಾರೆ, ಶಾರದಾ ಭಜನಾ ಮಂದಿರದ ಅಧ್ಯಕ್ಷ ಅಂತ ಸಾಯಿರಾಮರಾವ್, ಹಾಗೆ ಕಾರ್ಯದರ್ಶಿ ಜಯಂತ್ ಉರ್ಲಾಂಡಿ, ಕೋಶಾಧಿಕಾರಿ ತಾರನಾಥ್ ಅವರು ಕೂಡ ಸೇರಿಕೊಳ್ಬೇಕು, ಹಾಗೆ ಯಶವಂತರವರು ಕೂಡ ಸೇರಿಕೊಳ್ಬೇಕು. 89ನೇ ವರ್ಷದ ಶಾರದೋತ್ಸವ ತಿಮ್ಮಪ್ಪಣ್ಣನವರಿಗೆ ಗೊತ್ತಿದೆ. ಈ ಶಾರದಾ ಮಂದಿರಕ್ಕೂ ಬಲ್ನಾಡಿಗೂ ನಿಕಟಪೂರ್ವ ಸಂಬಂಧ ಇದೆ. ಯಾಕಂದರೆ ಈ ಭಜನೆ ಹಾಗೂ ಭಜನಾ ಮಂದಿರ ಆರಂಭ ಆಗಲಿಕ್ಕೆ ಮುಖ್ಯ ಕಾರಣ ಬಲ್ನಾಡು ದಂಡನಾಯಕ ಉಳ್ಳಾಳ್ತಿ ಸನ್ನಿಧಿ. ಅಲ್ಲಿ ಅಭಯ ಆದ ಕಾರಣ ಒಂದು ಆ ಅಮ್ಮ ಅಂತ ಹೇಳುವ ರೋಗ ದೂರವಾಗುವ ಒಂದು ಸಂದರ್ಭದಲ್ಲಿ ಅಲ್ಲಿ ಅಭಯ ಆಗುವ ಕಾರಣ ಈ ಮಂದಿರದ ಆರಂಭ ಆಯಿತು, ಭಜನೆ ಆರಂಭ ಆಯಿತು. ಹಾಗಾಗಿ ವರ್ಷಂಪ್ರತಿ ಅದರ ನೆನಪಿನಲ್ಲಿ ಮಕರ ಸಂಕ್ರಾಂತಿಯಂದು ಇಲ್ಲಿಂದ ಭಜನೆ ಅಲ್ಲಿಗೆ ಹೋಗಿ ಆ ದೇವರ ಸೇವೆಯನ್ನು ಮಾಡುವಂಥ ಪರಿಪಾಠ ಈಗಲೂ ಕೂಡ ಇದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಿಮ್ಮಪ್ಪ ಶೆಟ್ಟಿ ಕೂಡ ನಮ್ಮನ್ನು ಸೇರಿದ್ದು ಅದೊಂದು ದೈವ ಸಂಕಲ್ಪ ಅಂತ ಹೇಳ್ಕೊಳ್ತಾ ಇದ್ದೇನೆ. ಯಾಕಂದರೆ ಮೊನ್ನೆ ಇಬ್ಬರು ಬರಬೇಕಿತ್ತು ಬೇರೆ ಬೇರೆ ದಿವಸಗಳಲ್ಲಿ. ಇವತ್ತು ಜೊತೆಯಾಗಿ ಈ ದುರ್ಗಾಷ್ಟಮಿಯ ಒಳ್ಳೆಯ ದಿವಸದಲ್ಲಿ ನಮ್ಮ ಜೊತೆ ಸೇರಿದ್ದಾರೆ. ಹಾಗೆ ಮೊದಲಾಗಿ ದೀಪ ಪ್ರಜ್ವಲನ ಜೀವಂದರ್ ಜೈನ್ ಹಾಗೂ ಚನಿಲ ತಿಮ್ಮಪ್ಪ ಶೆಟ್ಟರು. ಹಾಗೆ ಚನಿಲ ತಿಮ್ಮಪ್ಪ ಶೆಟ್ಟರು ಬಲ್ನಾಡು ದಂಡನಾಯಕ ಉಳ್ಳಾಳ್ತಿ ದೈವಸ್ಥಾನದಲ್ಲಿ ಹಲವು ವರ್ಷಗಳ ಕಾಲ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಹಾಗೆ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಆಗಿದ್ದರು. ಈಗ ಅವರಿಂದ 2 ಶುಭ ನುಡಿ. ಸೀಮೆ ದೇವರಾದ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ವಂದಿಸುತ್ತಾ, ಶ್ರೀ ಬಟ್ಟಿ ವಿನಾಯಕ ದೇವರಿಗೆ ಶಿರಸ ವಂದಿಸುತ್ತಾ, ಶ್ರೀ ದಂಡನಾಯಕ ಉಳ್ಳಾಳ್ತಿ ದೇವಿಗಳಿಗೆ ಶಿರಸ ವಂದಿಸುತ್ತಾ, ಈ ಒಂದು ಶಾರದಾ ಭಜನಾ ಮಂದಿರದ ಈ ದಸರಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಪಾಲ್ಗೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈಗಾಗಲೇ ದೀಪ ಪ್ರಜ್ವಲನೆ ಮಾಡಿದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಜೀವಂದರ್ ಜೈನ್ರವರೇ, ನಗರಸಭಾ ಸದಸ್ಯರಾದ ಜಗನ್ಯಾಸರವರವರೇ, ಈ ಒಂದು ಸಮಿತಿಯ ಅಧ್ಯಕ್ಷರಾದ ರಾಜೇಶ್ ಬನ್ನೂರ್ರವರೇ ಹಾಗೂ ಸಾಯಿರಾಮ್ರವರೇ, ಸೇರಿರುವ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರುವ ಎಲ್ಲ ಭಕ್ತಾದಿಗಳೇ, ಹಾಗೂ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿರುವ ಎಲ್ಲ ಸಂಘಟಕರೇ ಮತ್ತು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಎಲ್ಲ ಕಾರ್ಯಕರ್ತರೆ, ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಭಜನಾ ಮಂದಿರದ ಒಂದು ವಠಾರದಲ್ಲಿ ದಸರಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತಿತ್ತು. ಭಾಳ ನಾವು ಸಣ್ಣದಿರುವಾಗ ಕಡೆಯ ದಿವಸ ಎಲ್ಲ ವೇಷಧಾರಿಗಳು ಕೂಡ ಇಲ್ಲಿ ಈ ಮಹಾಲಿಂಗೇಶ್ವರನ ಎದುರಿನಲ್ಲಿ ಭಜನಾ ಮಂದಿರದ ಮುಂದೆ ಆ ಒಂದು ಅವರ ಏನು ನರ್ತನಗಳಿದೆ ಮತ್ತೊಂದು ವೇಷ ಪ್ರದರ್ಶನ ಮಾಡೋ ಮೂಲಕ ಆ ಒಂದು ಶಾರದಾ ದೇವಿಯ ಮೆರವಣಿಗೆ ಪೇಟೆಯಲ್ಲಿ ದರ್ಬೆ ಮತ್ತು ಪರ್ಲಡ್ಕ ಈ ಭಾಗದಲ್ಲಿ ಸಂಚರಿಸಿ ಆಮೇಲೆ ವಿಸರ್ಜನೆ ಆಗುವಂಥದ್ದು ಭಾಳ ಹಿಂದೆ ನಡೆದು ಬರ್ತಾಯಿತ್ತು. ಆದರೆ ಕಾಲ ಕ್ರಮೇಣ ಏನೋ ಬೇರೆ ಬೇರೆ
ಅನಾನುಕೂಲದಿಂದ ಅದು ನಿಂತಿತ್ತು. ಈಗ ಪುನಃ ಈ ಬಾರಿ ರಾಜೇಶ್ವರವರ, ಜಗನ್ನೇಶ್ವರ ಹಾಗೂ ಎಲ್ಲ ನಮ್ಮ ಭಕ್ತರ ಒಂದು ಸಹಕಾರದಿಂದ ಆ ಒಂದು ಕಾರ್ಯಕ್ರಮವನ್ನು ಮೊದಲಿನ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡೋದಂತ ನಿಶ್ಚಯ ಆಗಿದೆ. ಖಂಡಿತ ನಾನು ರಾಜೇಶ್ವರಲ್ಲಿ ಪ್ರಥಮ ಬಾರಿಗೆ ಆ ವಿಷಯ ಅವರು ಹೇಳುವಾಗ ಹೇಳಿದೆ, ಬಾರಿ ಗೌಜಿಡ್ ಮಲ್ಪೊಡಿ ಅಂತ. ಹಾಗೆ ಭಾಳ ಒಂದು ಎಲ್ಲ ನಮ್ಮ ಭಕ್ತರ ಸಹಕಾರದಿಂದ ಖಂಡಿತ ಆ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತದೆ ಅಂತ ನನಗೆ ನಂಬಿಕೆ ಇದೆ. ಆ ಮಾಲಿಂಗೇಶ್ವರನ ದಯೆಯಿಂದ ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಲಿ ಮತ್ತು ನಮ್ಮ ಎಲ್ಲ ಸಂಸ್ಕೃತಿಯ ವಿಚಾರಗಳನ್ನು, ನಮ್ಮ ಆಚಾರ ವಿಚಾರಗಳನ್ನು, ನಮ್ಮ ನಂಬಿಕೆಗಳನ್ನು ಎಲ್ಲ ನಮ್ಮ ಈಗಿನ ಒಂದು ಜನತೆಗೆ ತಿಳಿಸುವಂಥ ಒಂದು ಕಾರ್ಯಕ್ರಮಗಳು ಇಲ್ಲಿ ನಡೆದು ಬರಲಿ ಮತ್ತು ಈ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಕೂಡ ನಿರಂತರವಾಗಿ ನಡೀಲಿ ಅಂತ ಆ ದೇವರಲ್ಲಿ ಅವರ ಒಂದು ಆಶೀರ್ವಾದವನ್ನು ಬೇಡುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ವಂದನೆಗಳು ಚಲನ ತಿಮ್ಮಪ್ಪ ಶೆಟ್ಟರವರಿಗೆ. ನಮಗೆ ಅತ್ಯಂತ ಒಳ್ಳೆಯ ರೀತಿಯ ಹಿತನುಡಿಗಳನ್ನು ನೀಡಿದ್ದಾರೆ. ಹಾಗೆ ಮತ್ತೊಬ್ಬರು ಜೀವಂದರ ಜೈನ್ ಅವರು, ನಿಕಟಪೂರ್ವ ನಗರಸಭೆ ಅಧ್ಯಕ್ಷರು, ಬಹುಶಃ 5ನೇ ಬಾರಿ ನಗರಸಭೆಗೆ ಈ ಸರ್ತಿ ಆಯ್ಕೆಯಾಗಿದ್ದಾರೆ. ಅವರು ಈಗಲೂ ನಗರಸಭಾ ಸದಸ್ಯರೇ. ಹಾಗೆ ಕಲ್ಲೆಗ ಕಲ್ಕುಡ ದೈವಸ್ಥಾನದ ಒಂದು ಪಾರಂಪರಿಕ ಕುಟುಂಬದವರು, ತಿಮ್ಮಪ್ಪಣ್ಣ ಬಲ್ನಾಡು ದೈವಸ್ಥಾನದ ಪಾರಂಪರಿಕ ಕುಟುಂಬವರು. ಒಟ್ಟು ಎಲ್ಲ ಒಂದು ದೇವಸ್ಥಾನಗಳ ಒಂದು ಅವಿನಾಭಾವ ಸಂಬಂಧ ಇವತ್ತು ಇಲ್ಲಿ ಕಾಣ್ತಾ ಇದೆ. ಹಾಗೆ ಜೀವಂದರ ಜೈನವರು ಕಲ್ಲೆಗ ಕಲ್ಕುಡದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಕೂಡ ಮೊದಲಾಗಿದ್ದರು. ಹಾಗೆ ನಮ್ಮ ಎಲ್ಲ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಮಗೆ ಸಹಕಾರ ನೀಡುತ್ತಾ ಇರುವಂಥವರು. ಹಾಗೆ ಅವರಿಂದ 2 ಶುಭ ನುಡಿ. ಇವತ್ತಿನ ಶಾರದಾ ಭಜನಾ ಮಂದಿರದ ಧಾರ್ಮಿಕ ಕಾರ್ಯಕ್ರಮದ ಸಭಾ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರತಕ್ಕಂಥ ಚಲನ ತಿಮ್ಮಪ್ಪ ಶೆಟ್ಟರೆ, ಈ ಸಮಿತಿಯ ಅಧ್ಯಕ್ಷರು, ಮಾಜಿ ಪುರಸಭಾ ಅಧ್ಯಕ್ಷರಾದ ರಾಜೇಶ್ ಪನ್ನೂರು ಅವರೇ, ಭಜನಾ ಮಂದಿರದ ಅಧ್ಯಕ್ಷರಾದ ಸಾಯಿರಾಮ್ ಅವರೇ, ನಗರಸಭಾ ಸದಸ್ಯರಾದ PG ಜಗನ್ಯಾಸರವರೇ, ವೇದಿಕೆಯಲ್ಲಿರುವ ಎಲ್ಲ ಸದಸ್ಯರೇ ಸೇರಿದ ಆತ್ಮೀಯ ಭಕ್ತಾದಿ ಬಂಧುಗಳೇ, ಇವತ್ತು 8ನೇ ದಿನದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಶಾರದಾ ಭಜನಾ ಮಂದಿರದಲ್ಲಿ ವಿಶೇಷವಾಗಿ ಕಳೆದ 89 ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದೆ. ನವರಾತ್ರಿ ಉತ್ಸವ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಎಲ್ಲ ಹಬ್ಬಗಳನ್ನು ನೆಂಟರಿಷ್ಟರನ್ನು ಸೇರಿಸಿಕೊಂಡು ಮನೆಯಲ್ಲಿ ಹಬ್ಬದ ಆಚರಣೆ ಮಾಡೋದಾದರೆ, ನವರಾತ್ರಿ ಹಬ್ಬವನ್ನು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಮಾಡುವಂಥದ್ದೇ ಒಂದು ನವರಾತ್ರಿಯ ವಿಶೇಷತೆ. ಅದು ಶಾರದಾ ಭಜನಾ ಮಂದಿರದಲ್ಲಿ ನಾನು ಸಣ್ಣದಿರುವಾಗ, ನಾವು ಕೂಡ ನನಗೆ ಸುಮಾರು 10 ವರ್ಷ ಪ್ರಾಯದಲ್ಲಿರುವಾಗ, ನಮ್ಮ ಬಸದಿಯಲ್ಲಿ ಲಾಸ್ಟಿನ ದಿವಸ, ವಿಜಯದಶಮಿಯ ದಿವಸ, ಪೂಜೆ ನಡೆಯುವ ದಿವಸ ನಾವು ಎಲ್ಲ ಕಾದು ಕೂತು ಶಾರದಾ ಭಜನಾ ಮಂದಿರದ ಒಂದು ಉತ್ಸವ ಮೆರವಣಿಗೆಯನ್ನು ನೋಡಬೇಕು ಅಂತ ಹೇಳೋದು ಉದ್ದೇಶದಿಂದ ನಾವು ಸಣ್ಣದಿರುವಾಗ ಬಂದು ಅಲ್ಲಿ ಕಾಯುವಂಥದ್ದು ನನಗೆ ಈಗ ನೆನಪು ಮಾಡಲಿಕ್ಕೆ ಭಾಳ ಹೆಮ್ಮೆ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಅಂಥ ಹಿರಿಯರು ಅಷ್ಟು ಕಷ್ಟದಲ್ಲಿ ಕೂಡ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದಾರೆ. ಈ ಬಾರಿ ವಿಶೇಷತೆ ಎಲ್ಲರೂ ಸೇರಿ ಒಂದು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳೋ ತೀರ್ಮಾನ ಮಾಡಿದ್ದಾರೆ. ಖಂಡಿತ ಪುತ್ತೂರಿನಲ್ಲಿ ಬೇರೆ ಬೇರೆ ವಿಶೇಷತೆಗಳು ನಡೀತಾ ಇದೆ. ನಾವು ಕಳೆದ ನವರಾತ್ರಿಯ ದಿವಸದಿಂದ ನೋಡ್ತಾ ಇದ್ದೇವೆ. ಖಂಡಿತ ಪುತ್ತೂರು ಒಂದು ಮಾದರಿ ನವರಾತ್ರಿ ಹಬ್ಬ ಆಚರಣೆ ಮಾಡೋದ್ರಲ್ಲಿ ನಾವೆಲ್ಲರೂ ಯಶಸ್ವಿ ಆಗ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಿದ್ದೀನಿ. ಎಲ್ಲರಿಗೂ ಶುಭವಾಗಲಿ, ಶುಭರಾತ್ರಿ. ನಮಗೆ ಶುಭ ನುಡಿಗಳು ನೀಡಿದಂಥ ಜೀವಂದರ್ ಜೈನ್ ಅವರಿಗೆ ಕೂಡ ವಂದನೆಗಳು. ಈಗ ನಮ್ಮ ಮಂದಿರದ ಪರವಾಗಿ ಸಾಯಿರಾಮ್ರಾವ್ ಅವರು ಜೀವಂದರ್ ಜೈನ್ ಅವರಿಗೆ ಸ್ಮರಣಿಕೆ ಹಾಗೂ ಶಾಲನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಉತ್ಸವ ಸಮಿತಿಯ ಅಧ್ಯಕ್ಷರಾದ ರಾಜೇಶ್ ಬನ್ನೂರವರು ಹಿರಿಯರಾದ ಚನಿಲ ತಿಮ್ಮಪ್ಪ ಶೆಟ್ಟರವರಿಗೆ ಶಾಲು ಮತ್ತು ಸ್ಮರಣಿಕೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಾವು ವಾಡಿಕೆಯಂತೆ, ಈ ವರ್ಷದ ವಾಡಿಕೆಯಂತೆ ಸ್ಮರಣಿಕೆಯಾಗಿ ವ್ಯಾಸಪೀಠವನ್ನು ಕೊಡ್ತಾ ಇದ್ದೇವೆ. ವ್ಯಾಸಪೀಠ ಅಂತ ಹೇಳಿದರೆ ನಾವು ಗ್ರಂಥಗಳನ್ನು ಇಟ್ಟು ಅದನ್ನು ಮನೆಯಲ್ಲಿ ಓದಬೇಕಂದ್ರೆ, ಪುಸ್ತಕ ಓದೋದೇ ಈಗ ನಿಂತ ಸಮಯ ಆಗಿದೆ. ಈಗ ಎಲ್ಲರೂ ಮೊಬೈಲಲ್ಲಿ, ಗೂಗಲಲ್ಲಿ ನೋಡ್ತಾ ಇದ್ದೇವೆ. ಹಾಗೆ ಶಾರದಾ ದೇವಿಯಿಂದಲೇ ಅದು ಆರಂಭ ಆಗಲಿ, ಆ ಒಂದು ಪ್ರತೀಕವಾಗಿ ವ್ಯಾಸಪೀಠವನ್ನು ನಮ್ಮ ಅತಿಥಿಗಳಿಗೆ ನೀಡ್ತಾ ಇದ್ದೇವೆ.
ಹಾಗೆ ನಮಗೆ ಹಿತನೇ ನುಡಿದಂಥ ಇಬ್ಬರಿಗೂ ವಂದಿಸುತ್ತಾ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರು ಕಾರ್ಯಕರ್ತರಿಗೆ ವಂದಿಸುತ್ತಾ, ಮುಂದಕ್ಕೆ ಹರಿಣಿ ಗೌಡ ಹಾಗೂ ಕರಣ್ ಗೌಡ ಅವರ ತಂಡದಿಂದ ಇಲ್ಲಿ ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ಹೇಳೋ ಒಂದು ಕಾರ್ಯಕ್ರಮ ಇದೆ. ಕ್ಷಮಿಸಿ, 2 ನಿಮಿಷ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಈಗಾಗಲೇ ನಾವು ಫೋನಲ್ಲಿ ಸಂಪರ್ಕಿಸಿದಂತೆ ನಮ್ಮ ಮಾನ್ಯ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂಥ ಸುದರ್ಶನ್ ಅವರು ಮೂಡಬಿದ್ರೆ ಅವರು ಆಗಮಿಸಿದೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ರಾಮದಾಸ್ ಬಂಟ್ವಾಳ್ ಅವರು ಕೂಡ ಪ್ರಧಾನ ಕಾರ್ಯದರ್ಶಿಗಳು, ಅವರನ್ನು ಈ ಸಭೆಗೆ ಆಹ್ವಾನಿಸಿದ್ದೇನೆ. ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೆ ನಮ್ಮ ಮಂಡಲ ಗ್ರಾಮಾಂತರದ ಅಧ್ಯಕ್ಷರಾದಂಥ ಸಾಜಾ ರಾಧಾಕೃಷ್ಣ ಅವರು ಕೂಡ ನಮ್ಮೊಂದಿಗೆ ಸೇರಿದ್ದಾರೆ. ಬಹುಶಃ ಇದೊಂದು ಒಳ್ಳೆಯ ಸಂಕೇತ ಅಂತ ಹೇಳ್ತೇನೆ. ಅಂದರೆ ಎಲ್ಲರೂ ರಾಜಕೀಯವಾಗಿ ಒಂದು ಬದಿಯಲ್ಲಿದ್ದರೆ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡವರು. ಶಾರದಾ ಮಾತೆಯ ಸಾನ್ನಿಧ್ಯಕ್ಕೆ ಈ ಸಂದರ್ಭದಲ್ಲಿ ಅವರು ಬಂದದ್ದು ತುಂಬ ಸಂತೋಷ ಆಗಿದೆ. ಹಾಗೆ ಅವರಿಗೆ ಮಂದಿರದ ವತಿಯಿಂದ ಜಯಂತ್ ಉರ್ಲಾಂಡಿ ಅವರು ಸುದರ್ಶನ್ ಮೂಡಬಿದ್ರೆ ಅವರಿಗೆ ಶಾಲು ಹೊದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ತಾರನಾಥ್ ಅವರು ರಾಮದಾಸ್ ಬಂಟ್ವಾಳ್ ಅವರಿಗೆ ಶಾಲು ಹೊದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯಶವಂತ್ ಆಚಾರ್ಯ ಅವರು ಸಾಜಾ ರಾಧಾಕೃಷ್ಣ ಅವರಿಗೆ ಶಾಲನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ಮೂಡಬಿದ್ರೆಯ ಸುದರ್ಶನ್ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರು ಹಲವು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅತ್ಯಂತ ಯಶಸ್ವಿಯಾಗಿ ತೊಡಗಿಸಿಕೊಂಡವರು. ಅವರು ಈ ವೇದಿಕೆ ಬಂದದ್ದು ಅತ್ಯಂತ ಸಂತೋಷ ಆಗಿದೆ. ಹಾಗೆ 2 ಶುಭ ನುಡಿ ಅವರು ಎಲ್ಲರ ಪರವಾಗಿ ಅವರು ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಆ ದೇವರ ಸನ್ನಿಧಾನದಲ್ಲಿ ಶ್ರೀ ಶಾರದಾ ಭಜನಾ ಮಂದಿರದ ಆಶ್ರಯದಲ್ಲಿ 89 ವರ್ಷದ ಶಾರದಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಈ ಭಾಗದಲ್ಲಿ ನಡೀತಾ ಇದೆ. ನಮ್ಮೆಲ್ಲರ ಜೀವನ ಬದುಕು ಅದು ಹಸನಾಗಬೇಕಾದ್ರೆ ಶಾರದೆಯ ಅನುಗ್ರಹ ಖಂಡಿತವಾಗಿ ಇರಲೇಬೇಕಾಗತ್ತೆ. ಶಾರದೆಯ ಅನುಗ್ರಹ ಇದ್ದರೆ ಮಾತ್ರ ಲಕ್ಷ್ಮಿಯ ಅನುಗ್ರಹ ಕೂಡ ಆಗುತ್ತೆ. ಇಲ್ಲದಿದ್ದರೆ ಲಕ್ಷ್ಮಿಯ ಅನುಗ್ರಹ ಆಗೋದಿಲ್ಲ. ಎಲ್ಲಿ ಜ್ಞಾನ ವಿದ್ಯೆ ಇದೆ ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಅದರಿಂದಾಗಿ ಸರಸ್ವತಿಯ ಆರಾಧನೆ ಬಹಳ ಪ್ರಮುಖವಾದದ್ದು. ಆದರೆ ಈ ವರ್ಷದ ಇಡೀ ದೇಶದಲ್ಲಿ ಶಾರದಾ ಮಹೋತ್ಸವ ಆಚರಣೆ ಮಾಡುವ ಸಂದರ್ಭದಲ್ಲಿ ನಮ್ಮೆಲ್ಲರ ಸೌಭಾಗ್ಯ ಏನು ಅಂತ ಕೇಳಿದರೆ, ನಾವು ಶಾರದೆಯನ್ನು ಒಂದು ಸ್ತುತಿಸ್ತೇವೆ, ನಮಸ್ತೆ ಶಾರದಾದೇವಿ ಕಾಶ್ಮೀರ ಪ್ರವಾಸಿನಿ. ಆದರೆ ಇಷ್ಟರವರೆಗೆ ಕಾಶ್ಮೀರದ ವಿಚಾರ ಕೇವಲ ಸ್ತೋತ್ರಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಈ ವರ್ಷ ಕಾಶ್ಮೀರದಲ್ಲಿ ಶಾರದಾ ಮಾತೆಗೆ ವಿಶೇಷವಾದಂತಹ ಪೂಜೆ ಮಾಡುವಂಥ ಅವಕಾಶ ಇವತ್ತು ನಮ್ಮ ದೇಶದಲ್ಲಿ ಸಿಕ್ಕಿದೆ. ಅದಕ್ಕೆ ಕಾರಣ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ನೇತೃತ್ವ, ಅವರ ಪರಿಶ್ರಮದಿಂದ ಇವತ್ತು ವಿರೋಧಿಗಳ ಕಪಿಮುಷ್ಟಿಯಲ್ಲಿದ್ದಂತಹ ಕಾಶ್ಮೀರ ಇವತ್ತು ಭಾರತದ ಅವಿಭಾಜ್ಯ ಅಂಗವಾಗಿದೆ. ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂತಹ ಸರ್ವಜ್ಞ ಪೀಠ ಇವತ್ತು ನಮಗೆ ಉಳಿದಿದೆ. ಆ ಸರ್ವಜ್ಞ ಪೀಠದಲ್ಲಿ ಕೂಡ ಇವತ್ತು ಭಕ್ತಿ ಶ್ರದ್ಧೆಯ ಆರಾಧನೆ ನಡೀತಾ ಇದೆ. ಕಾಶ್ಮೀರದಲ್ಲಿ ಮತ್ತೊಮ್ಮೆ ಸರಸ್ವತಿ ಪ್ರತಿಷ್ಠಾಪನೆಗೊಂಡಿದ್ದಾಳೆ. ಇದು ಮುಂದೆ ಏನನ್ನು ಸೂಚಿಸ್ತದೆ ಅಂತ ಕೇಳಿದರೆ, ಮುಂದಕ್ಕೆ ಭಾರತವೇ ಜಗತ್ತಿಗೆ ಜ್ಞಾನವನ್ನು ಕೊಡುವಂಥ ಒಂದು ಮುನ್ಸೂಚನೆ ಈ ಬಾರಿಯ ನವರಾತ್ರಿಯ ಉತ್ಸವದಲ್ಲಿ ನಮಗೆಲ್ಲರಿಗೂ ಈ ಸೂಚನೆ ಸಿಕ್ಕಿದೆ. ತಾಯಿ ಶಾರದೆಯ ಹಾಗೂ ಪುತ್ತೂರು ಮಹಾಲಿಂಗೇಶ್ವರ ದೇವರ ಅನುಗ್ರಹ ಎಲ್ಲರ ಮೇಲೆ ಇರಲಿ. ತಾಯಿಯ ಆಶೀರ್ವಾದದಿಂದ ಮತ್ತೊಮ್ಮೆ ಭಾರತ ಜಗತ್ತಿಗೆ ಜಗಜ್ಜನನಾಗಿ ಅದು ಕಂಗೊಳಿಸಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ, ಶಾರದಾ ಮಹೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಿ ಶ್ರದ್ಧೆಯಿಂದ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಘಟಕರಿಗೆ ತಲೆಬಾಗಿ ವಂದಿಸ್ತಾ, ಈ ಕಾರ್ಯಕ್ರಮ ನಮ್ಮ ಸಂಘಟನೆಗೆ, ನಮ್ಮ ಧಾರ್ಮಿಕ ಪರಂಪರೆಗೆ, ಸಂಸ್ಕೃತಿಗೆ ಇದೊಂದು ಭೂಷಣಪ್ರಾಯವಾಗಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಶುಭ ನುಡಿಗಳನ್ನು ನೀಡಿದಂಥ ಸುದರ್ಶನ್ ಮೂಡಬಿದ್ರೆ ಅವರಿಗೆ ವಂದನೆಗಳು. ಹಾಗೆ ಭಾಗವಹಿಸಿದಂಥ
ರಾಮದಾಸ್ ಬಂಟ್ವಾಳ್ ಹಾಗೆ ಸಾಜಾ ರಾಧಾಕೃಷ್ಣ ಅವರಿಗೆ ವಂದನೆಗಳು. ಮುಂಭಾಗದಲ್ಲಿ ದಯಾನಂದರವರು ಹಾಗೆ ನಮ್ಮ ಹರಿಪ್ರಸಾದ್ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೆ. ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಎಲ್ಲರಿಗೂ ಗಣ್ಯರು ಮಂದಿರದ ಒಳಗೆ ಹೋಗಿ ಪ್ರಸಾದ ಸ್ವೀಕರಿಸಿ ಹೇಳಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ವಂದನೆಗಳು. ತಾನನನನಂ ತಾನನನನಂ ತಾನನನಂ ಋತಧಾಮಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾತುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು ತಾನನನನಂ ತಾನನನನಂ ತಾನನನಂ ಋತಧಾಮಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾತುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು ತಾನನನನಂ ತಾನನನನಂ ತಾನನನಂ ಋತಧಾಮಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾತುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು
ಶಾರದಾ ಭಜನಾ ಮಂದಿರದ ಅಧ್ಯಕ್ಷರಾದ ಸಾಯಿರಾಮ್ ಕೊಂಬೆಟ್ಟು, ಕಾರ್ಯದರ್ಶಿ ಜಯಂತ್ ಉರ್ಲಾಂಡಿ, ಕೋಶಾಧಿಕಾರಿ ಶ್ರೀ ತಾರಾನಾಥ್ ಹಾಗೂ ಯಶವಂತಣ್ಣ ಹಾಗೂ ಮಂದಿರದ ಸಮಿತಿಯ ಹಾಗೂ ಉತ್ಸವ ಸಮಿತಿಯ ಸರ್ವ ಸದಸ್ಯರ ಪ್ರೋತ್ಸಾಹ ಹಾಗೂ ಬೆಂಬಲಕ್ಕೆ ಶಿರವಾಗಿ ಸ್ಮರಿಸುತ್ತಾ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ಅನುಮತಿಯನ್ನು ಬೇಡುತ್ತೇವೆ. ಅದೇ ರೀತಿ ಉತ್ತಮವಾದ ಗುಣಮಟ್ಟದ ಧ್ವನಿವರ್ಧಕ ಹಾಗೂ ಬೆಳಕಿನ ವ್ಯವಸ್ಥೆಯನ್ನು ನೀಡುತ್ತಿರುವ ತಂಡಕ್ಕೂ ಕೂಡ ನಾವು ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇವೆ. ಶಾರದೋತ್ಸವದ ಎಲ್ಲ ಕಾರ್ಯಕ್ರಮಗಳನ್ನು ಲೈವ್ ಮೂಲಕ ಬಿತ್ತರಿಸುತ್ತಿರುವ ಸುದ್ದಿವಾಹಿನಿಯ ತಂಡದವರ ಸಹಭಾಗಿತ್ವವನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇವೆ. ಮುಖ್ಯವಾಗಿ ಬಾಲ್ಯದಲ್ಲಿರುವಾಗಲೇ ನನ್ನ ಮಕ್ಕಳಿಗೆ ಸಂಗೀತ ಶಿಕ್ಷಣ ನೀಡಿದ ಸಮೃದ್ಧಿ ಮ್ಯೂಸಿಕಲ್ಸ್ನ ಶ್ರೀ ಶಿವಾನಂದ್ ಶನೈ ಹಾಗೂ ಗಾಯಕಿ ಹಾಗೂ ಚಲನಚಿತ್ರ ನಟಿಯಾಗಿರುವಂತಹ ಶ್ರೀಮತಿ ಕವಿತಾ ಮೇಡಮ್ ಇವರಿಗೂ ಗುರುವಂದನೆಗಳು. ಹಾಗೂ ಅದೇ ರೀತಿಯಾಗಿ ನಮಗೆ ಮಹಾಲಿಂಗೇಶ್ವರ ಭಜನಾ ಸೇವಾ ಟ್ರಸ್ಟ್ನಲ್ಲಿ ಒಂದು ಉತ್ತಮ ಅವಕಾಶವನ್ನು ನೀಡಿದ ಈಶಾ ಸಂಸ್ಥೆಯ ಶ್ರೀ ಗೋಪಾಲಕೃಷ್ಣ ಹಾಗೂ ನಮ್ಮ ತಂಡದ ಎಲ್ಲ ಸರ್ವ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ನಾವು ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸುತ್ತೇವೆ. ಅದೇ ರೀತಿಯಾಗಿ ನನಗೆ ಈ ಉತ್ಸವ ಸಮಿತಿಯ ಮೂಲಕ ಸ್ವಲ್ಪ ತುಂಬ ಆತ್ಮೀಯರಾಗಿ ಪರಿಚಯ ಆಗಿರುವಂತಹ ಶ್ರೀಯುತ ಜಗನ್ನಿವಾಸರಾವ್ ಇವರು ಕೂಡ ನಮ್ಮ ಮಕ್ಕಳಲ್ಲಿರುವ ಪ್ರತಿಭೆ ಅಥವಾ ಕಲಾ ಆಸಕ್ತಿಯನ್ನು ತುಂಬ ಗುರುತಿಸಿ ಅವರು ಕೂಡ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಇನ್ನು ಮುಂದೆ ಕಾರ್ಯಕ್ರಮವನ್ನು ಮುಂದುವರಿಸಲು ತಮ್ಮ ಅನುಮತಿಯನ್ನು ಬೇಡುತ್ತೇವೆ. ಧನ್ಯವಾದಗಳು. ನಮಸ್ಕಾರ. पद्मार्कं गजाननम् अहर्निशम् अनेकदन्तं भक्तानाम् एकदन्तम् उपास्महे एकदन्तम् उपास्महे. ಗಜಮುಖವಂದಿಸುವೆ ಕರುಣಿಸಿ ಕಾಯೋ ಗಜಮುಖವಂದಿಸುವೆ ಕರುಣಿಸಿ ಕಾಯೋ ಗಜಮುಖವಂದಿಸುವೆ ಗಜಮುಖವಂದಿಪೆ ಗಜಗೌರಿಯ ಪುತ್ರ ಗಜಮುಖವಂದಿಪೆ ಗಜಗೌರಿಯ ಪುತ್ರ ಜನಪಿತನ ಮೊಮ್ಮಗನ ಮೋಹದ ಬಾಣ ಗಜಮುಖವಂದಿಸುವೆ ಕರುಣಿಸಿ ಕಾಯ
ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗೆ ಯಾರಮ್ಮ ಕಮ್ಮಗೋಲನ ವೈಡಿಸುತ್ತನಾಟ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ಮೂರೆ ಕಪ್ಪಿನ ಬಾಬ ಮೊರದ ಗಲದ ಓರೆ ದಾಡೆವನ್ಯಾರಮ್ಮ ಮೂರೆ ಕಪ್ಪಿನ ಬಾಬ ಮೊರದ ಗಲದ ಕೋರೆ ದಾಡೆವನ್ಯಾರಮ್ಮ ಮೂರು ಕಣ್ಣನ ಸೂತ ಮುರಿದಿಟ್ಟ ಚಂದ್ರನ ಕಣ್ಣನ ಸೂತ ಮುರಿದಿಟ್ಟ ಚಂದ್ರನ ತೀರದ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ಉಟ್ಟದಟ್ಟಿಯು ಬಿಗಿದುಟ್ಟ ಚಲ್ಲಣದ ತಿಟ್ಟದ ನಿವನ್ಯಾರಮ್ಮ ಉಟ್ಟದಟ್ಟಿಯು ಬಿಗಿದುಟ್ಟ ಚಲ್ಲಣದ ತಿಟ್ಟದ ನಿವನ್ಯಾರಮ್ಮ ಪಾಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ಕಮ್ಮಗೋಲನ ವೈಡಿಸುತ್ತನಾಟ ಸೊಂಡಿಲ ಕಮ್ಮಗೋಲನ ವೈಡಿಸುತ್ತನಾಟ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ನಿಮ್ಮೊಳಗೆ ಹನ್ಯಾರಮ್ಮ ನಿಮ್ಮೊಳಗೆ ಹನ್ಯಾರಮ್ಮ ಧಿಂ ತಾನನನನಂ ತಾನನನನಂ ತಾನನನಂ ಋತಧಾಮಾಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾದುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು ಶಂಭೋ ಶಿವ ಶಂಭೋ ಸ್ವಯಂಭೋ
ನೋಡಿರೆ ಚಿಕ್ಕ ಹನುಮಂತ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ಇಕ್ಕೋ ನೋಡಿರಿಂದ ಚಿಕ್ಕ ಹನುಮಂತ ಬತ್ತಿ ಕೊಡುವಂತ ಭಾರತಿ ಕಾಂತ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ. ರಾಮದೂತನೇ ಬಹುಶೂರನಿತ, ರಾಮದೂತನೇ ಬಹುಶೂರನಿತ, ರಾಮಚಂದ್ರಗಾಗಿ ಜಲರಿ ದಾಟಿ ಹೋಗಿ, ರಾಮಚಂದ್ರಗಾಗಿ ಜಲರಿ ದಾಟಿ ಹೋಗಿ, ಸೀತೆ ಗುಂಗುರವನಿತ್ತ ಮಹಾನುಭಾವ, ಸೀತೆ ಗುಂಗುರವನಿತ್ತ ಮಹಾನುಭಾವ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ. ಎಲ್ಲ ಕೇಳಿರೆ ವಲ್ಲಭಾನ ಮಹಿಮೆ, ಎಲ್ಲ ಕೇಳಿರೆ ವಲ್ಲಭಾನ ಮಹಿಮೆ, ತಲ್ಲನಯನ ಬಾಲ ನಿಲ್ಲಿಸಿದ ಲೋಲ, ತಲ್ಲನಯನ ಬಾಲ ನಿಲ್ಲಿಸಿದ ಲೋಲ, ಒಳ್ಳೆ ಗುಣಶೀಲ ಇಲ್ಲಿ ಬಾಳ ಪ್ರಬಲ, ಒಳ್ಳೆ ಗುಣಶೀಲ ಇಲ್ಲಿ ಬಾಳ ಪ್ರಬಲ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ. ಅಪಾರ ಮಹಿಮಾ ಬಹುಶೂರನಿತ, ಅಪಾರ ಮಹಿಮಾ ಬಹುಶೂರನಿತ, ಅಂಜನಿಯ ಕಂದ ಸಂಜೀವಿನಿಯ ತಂದ, ಅಂಜನಿಯ ಕಂದ ಸಂಜೀವಿನಿಯ ತಂದ, ನರಸಿಂಹದೂತ ನಮ್ಮ ಪೊರೆವಾದಾತ, ನರಸಿಂಹದೂತ ನಮ್ಮ ಪೊರೆವಾದಾತ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ಇಕ್ಕೋ ನೋಡಿರಿಂದ ಚಿಕ್ಕ ಹನುಮಂತ ಭಕ್ತಿ ಕೊಡುವಂತ ಭಾರತಿ ಕಾಂತ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ. ಧಿಂ ತಾನನನನಂ ತಾನನನನಂ ತಾನನನಂ ಋತಧಾಮಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾದುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತುನಾ
ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ದಿಲ್ಲವೆಂದು ಬಲ್ಲ ಜಾಣರ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನಾಥ್ ಎಲ್ಲಿ ನೋಡಿದಿರಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನಾಥ್ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ದಿಲ್ಲವೆಂದು ಬಲ್ಲ ಜಾಣರು ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನಾಥ್ ಎಲ್ಲಿ ನೋಡಿದಿರಿ ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಆ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಅಂದರಾಕಳ ಚಂದದ ಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನಾಥ್ ಎಲ್ಲಿ ನೋಡಿದಿರಿ ಈ ಚರಾಚರದೊಳಗೆ ಅಜಂಡದ ಆಚೆ ಈಚೆಯಲಿ ಈ ಚರಾಚರದೊಳಗೆ ಅಜಂಡದ ಆಚೆ ಈಚೆಯಲಿ ಕೇಚರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ ಕೇಚರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ ನಾಚದ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ಆ ನಾಚದ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ಬೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನಾಥ್ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ದಿಲ್ಲವೆಂದು ಬಲ್ಲ ಜಾಣರು ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನಾಥ್ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ
वेद नाही कळला वेद नाही कळला अंतपारयाचा कानडा राजा पंढरीचा कानडा राजा पंढरीचा कानडा राजा पंढरीचा कानडा राजा पंढरीचा वेद नाही कळला वेद नाही कळला अंतपारयाचा कानडा राजा पंढरीचा कानडा राजा पंढरीचा कानडा राजा पंढरीचा निराकार तो निर्गुण ईश्वर जसा प्रगटला असा विडेवर निराकार तो निर्गुण ईश्वर जसा प्रगटला असा विडेवर उभय ठेविले हात कटीवर उभय ठेविले हात कटीवर पुतळा चैतन्याचा कानडा राजा पंढरीचा कानडा राजा पंढरीचा कानडा राजा पंढरीचा परब्रह्म हे भक्तासाठी उभे टाकले भीमे काठी परब्रह्म हे भक्तासाठी उभे टाकले भीमे काठी उभ राहिला भाव सावयव उभ राहिला भाव सावयव जणू रे पुंडलिकाचा कानडा राजा पंढरीचा कानडा राजा पंढरीचा कानडा राजा पंढरीचा नाम्यांची खीर चाकितो जोगजोची गुरे राखितो हान्यामाची खीर चाकितो जोगबाची गुरे राखितो पुरंदरचा हा परमात्मा पुरंदरचा हा परमात्मा वाली दामाजीचा कानडा राजा पंढरीचा कानडा राजा पंढरीचा कानडा
वृतधामवापराजित दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखं नारीवरं शुभदमाङ्गल्यं तन्तुनानि. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. मम जीवन हेतुना कामितार्थप्रदायिते श्रीमद्वेङ्कटनाथाय श्रीनिवासाय ते नमः. श्रीनिवासाय ते नमः. श्रीनिवासाय ते नमः. श्रीनिवासाय ते नमः. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀನ್ನ ಕಾಯಬೇಕು. ಮಾನಾಭಿಮಾನವು ನಿನ್ನದು ಎನಗೇನೋ ಮಾನಾಭಿಮಾನವು ನಿನ್ನದು ಎನಗೇನೋ ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀನ್ನ ಕಾಯಬೇಕು. ರಕ್ಕಸಸೂದನನೆ ಕೇಳೋ ಧ್ರುವರಾಯ ಚಿಕ್ಕವನಲ್ಲವೇನೋ. ರಕ್ಕಸಸೂದನನೆ ಕೇಳೋ ಧ್ರುವರಾಯ ಚಿಕ್ಕವನಲ್ಲವೇನೋ. ಉಕ್ಕಿ ಬರುವ ಕರ್ಮ ಮಾಡಿದ ಜಮಿಳ ಉಕ್ಕಿ ಬರುವ ಕರ್ಮ ಮಾಡಿದ ಜಮಿಳ ನಿನ್ನಕ್ಕನ ಮಗನೇನೋ. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀನ್ನ ಕಾಯಬೇಕು. ಕರಿರಾಜ ಕರೆಸಿದನೇ ದ್ರೌಪದಿ ದೇವಿ ಬರಿದುಲೆ ಕಳುಹಿದರೆ. ಕರಿರಾಜ ಕರೆಸಿದನೇ ದ್ರೌಪದಿ ದೇವಿ ಬರಿದುಲೆ ಕಳುಹಿದಳೆ. ಹರುಷದಿಂದಲೇ ಋಷಿ ಪತ್ನಿಯ ಶಾಪವ ಹರುಷದಿಂದಲೇ ಋಷಿ ಪತ್ನಿಯ ಶಾಪವ ಪರಿಹರಿಸಿದೆಯಲ್ಲೋ. ನಾನೇನ ಮಾಡಿ
ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ ಮುಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ ಸರ್ವಶಯನ ಶ್ರೀ ಪುರಂದರ ವಿಠಲನ ಸರ್ವಶಯನ ಶ್ರೀ ಪುರಂದರ ವಿಠಲನ ಅಪ್ರಮೇಯ ಕಾಯೋ ನಾನೇನ ಮಾಡಿದೆನೋ ರಂಗಯ್ಯ ನಿನ್ನ ಕಾಯಬೇಕು ನಾನೇನ ಮಾಡಿದೆಯೋ ರಂಗಯ್ಯ ನಿನ್ನ ಕಾಯಬೇಕು ಮಾನಾಭಿಮಾನವು ನಿನ್ನದು ಎನಗೇನೋ ಮಾನಾಭಿಮಾನವು ನಿನ್ನದು ಎನಗೇನೋ ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನೀಯನ್ನ ಕಾಯಬೇಕು ನೀಯನ್ನ ಕಾಯಬೇಕು ಧಿಂ ತಾನನನನಂ ತಾನನನನಂ ತಾನನನಂ ಋತಧಾಮಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾತುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ನಾನೇನ ಮಮ ಜೀವನ ಹೇತುನಾ. ಏನು ಕೊಡವ ಹುಬ್ಬಳ್ಳಿ ಮಾಟ ಏನ ಚಂದುಳ್ಳ ಕೊಡವ ಹುಬ್ಬಳ್ಳಿ ಮಾಟ ಏನ ಚಂದುಳ್ಳ ಕೊಡವ ಏನು ಕೊಡವ ಹುಬ್ಬಳ್ಳಿ ಮಾಟ ಏನ ಚಂದುಳ್ಳ ಕೊಡವ ಹುಬ್ಬಳ್ಳಿ ಮಾಟ ಏನ ಚಂದುಳ್ಳ ಕೊಡವ ದಿಕ್ಕಿಲ್ಲ ಬೆಳಗಿಲ್ಲ ತಡ ತಡ ಹೊಳಿತದ ದಿಕ್ಕಿಲ್ಲ ಬೆಳಗಿಲ್ಲ ತಡ ತಡ ಹೊಳಿತದ ದಿಕ್ಕಿಲ್ಲ ಬೆಳಗಿಲ್ಲ ತಡ ತಡ ಹೊಳಿತದ ಕಂಚಲ್ಲ ತಾಮ್ರಲ್ಲ ಮೀರಿ ಮಿಂಚುತ್ತದ ಕಂಚಲ್ಲ ತಾಮ್ರಲ್ಲ ಮೀರಿ ಮಿಂಚುತ್ತದ ಏನು ಕೊಡ ಓಯ್ ಏನು ಕೊಡವ ಹುಬ್ಬಳ್ಳಿ ಮಾಟ ಏನ ಚಂದುಳ್ಳ ಕೊಡವ ಹುಬ್ಬಳ್ಳಿ ಮಾಟ ಏನ ಚಂದುಳ್ಳ ಕೊಡವ ಆರು ಮಂದಿ ಅಕ್ಕ ತಂಗಿ ಮೀರಿ ಮಿಂಚಿದ ಕೊಡ ಆರು ಮಂದಿ ಅಕ್ಕ ತಂಗಿ ಮೀರಿ ಮಿಂಚಿದ ಕೊಡ ಮೂರು ಮಂದಿ ಮುತ್ತೈದೆಯರು ಲೋಲಾಡಿದ ಕೊಡ ಮೂರು ಮಂದಿ ಮುತ್ತೈದೆಯರು ಲೋಲಾಡಿದ ಕೊಡ ಏನು ಕೊಡ ಹೋಯ್ ಏನು ಕೊಡವ ಹುಬ್ಬಳ್ಳಿ ಮಾಟ ಏನ ಚಂದುಳ್ಳ ಕೊಡವ ಹುಬ್ಬಳ್ಳಿ ಮಾಟ ಏನ ಚಂದುಳ್ಳ ಕೊಡವ ಶಿವರಾತ್ರಿ ಜಾತ್ರೆಗೋಗಿ ಸಿದ್ರಾಮನ ದರ್ಶನ ಮಾಡಿ ಶಿವರಾತ್ರಿ ಜಾತ್ರೆಗೋಗಿ ಸಿದ್ರಾಮನ ದರ್ಶನವಾಗಿ ಮುಳ್ಳವ್ವ ಬಾಜ
ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಗರ್ವರಹಿತನ ಮಾಡಿ ಎನ್ನನು ಪೊರೆವ ಭಾರವು ನಿಮ್ಮದೇ. ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ನಿಮ್ಮ ಚರಣ ಕಮಲವ ನಂಬಿದೆ. ಮುಂದುವರಿಯದ ಮಂದಮತಿ ನಾನಿಂದು ನಿಮ್ಮನ್ನು ನಂಬಿದೆ. ಮುಂದುವರಿಯದ ಮಂದಮತಿ ನಾನಿಂದು ನಿಮ್ಮನ್ನು ನಂಬಿದೆ. ಇಂದಿರೇಶನ ಪಾದ ತೋರಿಸೋ, ಇಂದಿರೇಶನ ಪಾದ ತೋರಿಸು ತಂದೆ ಮಾಡಲು ಸಕೃಪೆ. ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ನಿಮ್ಮ ಚರಣ ಕಮಲವ ನಂಬಿದೆ. ಮಾರಜನಕನ ಸನ್ನಿಧಾನದಿ ಸಾರಗಾನವ ಮಾಡುವ. ಮಾರಜನಕನ ಸನ್ನಿಧಾನದಿ ಸಾರಗಾನವ ಮಾಡುವ. ನಾರದರು ಈ ರೂಪದಿಂದಲೇ, ನಾರದರು ಈ ರೂಪದಿಂದಲೇ ತೋರೆದರು ಶನ ತೋರಿದೆ. ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಅಜಭವಾದಿಗಳ ರಸನಾದ ವಿಜಯ ವಿಠಲನ ಧ್ಯಾನಿಪ. ಅಜಭವಾದಿಗಳ ರಸನಾದ ವಿಜಯ ವಿಠಲನ ಧ್ಯಾನಿಪ. ನಿಜ ಸುಜ್ಞಾನವ ಕೊಡಿಸಬೇಕೆಂದು, ನಿಜ ಸುಜ್ಞಾನವ ಕೊಡಿಸಬೇಕೆಂದು ಭಜಿಸುವೆನು ಕೇಳು ಗುರುವರ. ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಗರ್ವರಹಿತನ ಮಾಡಿ ಎನ್ನಲು ಹೊರವ ಭಾರವು ನಿಮ್ಮದೇ. ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ನಿಮ್ಮ ಚರಣ ಕಮಲವ ನಂಬಿದೆ. ನಿಮ್ಮ ಚರಣ ಕಮಲವ ನಂಬಿದೆ. ಮಾಧವ ಯದುನಂದನ ಬಾ ಮಾಧವ ಯದುನಂದನ ಬಾ ಮಾಧವ ಯದುನಂದನ ಬಾ ಮಾಧವ ಯದುನಂದನ ಪೊರೆಯೋಗನ ರಮಾ ರಮಣ ಪೊರೆಯೋಗನ ವೆಂಕಟರಮಣ ಬಾ ಮಾಧವ ಯದುನಂದನ ಬಾ ಮಾಧವ
ಬಾ ಮಾಧವ ಯದುನಂದನ ಬಾ ಮಾಧವ ಯದುನಂದನ ಕರುಣಾಕರ ಶಿವ ಭಯಂಕರ ವೆಂಕಟೇಶ್ವರ ತುಳಸಿ ಮಾಲಧರ ಕರುಣಾಕರ
ಡಿಡಿಯಾಡ್ಯಾನೆ ಚಂದ್ರಶೇಖರ ಹಂಸವಾಹನ ಇಂದ್ರಾದ್ಯರ ಆಕಾಶದಲ್ಲಿ ಚಂದ್ರಶೇಖರ ಹಂಸವಾಹನ ಇಂದ್ರಾದ್ಯರ ಆಕಾಶದಲ್ಲಿ ದುಮ್ 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 ದುಮಿ ನುಡಿಸೆ ದುಮ್ 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 ದುಮಿ ನುಡಿಸೆ ಬಂದೈಕೋ 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 ಯಾರ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ನಿಂತು ವಿಜಯ ವಿಠಲರಾಯನು ನಿಂತು ವಿಜಯ ವಿಠಲರಾಯನು ಇತ್ತಿತಿ 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 ಮಿತ್ತಿತಿ ಮಿತ್ತಿತಿ ಮೆಲುತ್ತಾ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ಡಿಡಿಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಧಿಂ ತಾನನನನಂ ತಾನನನನಂ ತಾನನನಂ ಋತಧಾಮಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾದುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತುನಾ
ಹೊಲಕ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ. ನಾ ಬರ್ತೇನಿ ಹೊತ್ತ ಮುನಗುದಕ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ. ನಾ ಬರ್ತೇನಿ ಹೊತ್ತ ಮುನಗುದಕ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ. ಹಳ್ಳದಂಡಿ ಮ್ಯಾಲ ನಮ್ಮ ಹೊಲ ಹಳ್ಳದಂಡಿ ಮ್ಯಾಲ ನಮ್ಮ ಹೊಲ ಬೆಳೆದು ನಿಂತೈತೆ ಬಿಳಿ ಜೋಳ ನೀಲ ಬೆಳೆದು ನಿಂತೈತೆ ಬಿಳಿ ಜೋಳ ನೀಲ. ತೆನಿಗಾಳು ಮುತ್ತಿನ ಗೊಂಚಲ ತೆನಿಗಾಳು ಮುತ್ತಿನ ಗೊಂಚಲ ಮುತ್ತಿನ ಗೊಂಚಲ ಮುತ್ತಿನ ಗೊಂಚಲ. ಅದನ್ನೋಡ್ ನೋಡಿ ಹೀಗೆ ಆಡುದಕ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ. ದುಡಿಯೋ ಎತ್ತು ಎರಡು ಚಿನ್ನರನ್ನ ದುಡಿಯೋ ಎತ್ತು ಎರಡು ಚಿನ್ನರನ್ನ ದಿನ ತಿಂತಾವ ಹೊಡಿ ಹಸುರನ್ನ ದಿನ ತಿಂತಾವ ಹೊಡಿ ಹಸುರನ್ನ. ಅವು ತಿಂದಷ್ಟು ಹೆಚ್ಚು ನಮಗನ್ನ ಅವು ತಿಂದಷ್ಟು ಹೆಚ್ಚು ನಮಗನ್ನ ಹೆಚ್ಚು ನಮಗನ್ನ. ನಾ ನೋಡ್ತೀನಿ ಅವನ ಜನಕ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ. ದುಡಿದು ಹಸ್ತಿದ್ದ ನನ್ನ ದೊರೆ ದುಡಿದು ಹಸ್ತಿದ್ದ ನನ್ನ ದೊರೆ ನೋಡುತ್ತಿದ್ದ ನನ್ನ ಬಲುದಾರಿ ನನ್ನ ಬುತ್ತೆಂದ್ರ ವಂಗ ಸಕ್ಕರೆ ನನ್ನ ಬುತ್ತೆಂದ್ರ ವಂಗ ಸಕ್ಕರೆ. ನಾ ನೀಡ್ತೀನಿ ಮುಂದ ಕುಂತ ಉಣ್ಣಾಕ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ. ಉಳಿದಿರತೈತಿ ಹೊತ್ತ ಕೈ ಮಾರ ಆವಾಗ ಬೆಳೆಸಿ ತಯ್ಯಾರ ಕುಂತ ತಿಂತೀವಿ ನಾವೆದ್ರ ಬದ್ರ ಕುಂತ ತಿಂತೀವಿ ನಾವೆದ್ರ ಬದ್ರ. ಏನ್ ರುಚಿಯವ ಬಿಳಿ ಜೋಳದ ಫಲಕ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ. ನಾ ಬರ್ತೇನಿ ಹೊತ್ತ ಮುನಗುದಕ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ.
धामवापराजित दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखं नारीवरं शुभदं माङ्गल्यं तन्तुनानि. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. मम जीवन हेतु ಎಂಥ ಶ್ರೀಮಂತನಂತನು ಶ್ರೀಕಾಂತೆಯ ಕಾಂತ, ಎಂಥ ಶ್ರೀಮಂತನಂತನು ಶ್ರೀಕಾಂತೆಯ ಕಾಂತ, ಎಂಥ ಶ್ರೀಮಂತನಂತನು. ಬೊಮ್ಮರು ಹೆಮ್ಮಗ ಬೊಮ್ಮ ಮೃಡಮ್ಮರಿ ಬೊಮ್ಮ ಸತಿನ್ಮ ಸ್ಮರಮ್ಮ ಪರಮ್ಮ ಅಮ್ಮರ ಸಮೂಹ ನಿಮ್ಮೊಳಗಮ್ಯರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ. ಎಂಥ ಶ್ರೀಮಂತನಂತನು ಶ್ರೀಕಾಂತೆಯ ಕಾಂತ, ಎಂಥ ಶ್ರೀಮಂತನಂತನು. ಅಂಗರು ಅಂಗಳ ನಂಗನಂತಗಳ ಮಂಗಳ ಪಾಂಗ ವಿಶ್ವಂಗಳ ತುಂಗಳ ಸಿಂಗರ ದಂಗುಟ ಸಂಗರ ಗಂಗದ ಕಂಗಳ ಪಂಗಡ ಹಿಂಗಿ ಬಳಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಕನ್ನಗ ಬರವ ಅನ್ನರ ದೊನ್ನ ಭವಾನಸು ಕೋನ್ನತ ರನ್ನಗರನ್ನಿಜ ನಿನ್ನೆದುರಿನ್ಯಾರನ್ನೊಡೆಯಂದ್ರೆ. ಎಂಥ ಶ್ರೀಮಂತನಂತನು ಶ್ರೀಕಾಂತೆಯ ಕಾಂತ, ಎಂಥ ಶ್ರೀಮಂತನಂತನು. ಬಲ್ಲ ಕೈವಲ್ಯ ನರೊಲ್ಲಭ ಸುಲ್ಲಭ ಬಲ್ಲಿದ ಚಲ್ಲರ ತಲ್ಲಣ ನಲ್ಲದೆ ಹುಲ್ಲನು ಗಲ್ಲಡ ವಲ್ಲನಿ ನಲ್ಲದೆ ಸಲ್ಲದು ಸೊಲ್ಲದು ನಿಲ್ಲದಿಲ್ಲ. ಬಲ್ಲ ಕೈವಲ್ಯ ನರೊಲ್ಲಭ ಸುಲ್ಲಭ ಬಲ್ಲಿದ ಚಲ್ಲರ ತಲ್ಲಣ ನಲ್ಲದೆ ಹುಲ್ಲನು ಗಲ್ಲಡ ವಲ್ಲನಿ ನಲ್ಲದೆ ಸಲ್ಲದು ಸೊಲ್ಲದು ನಿಲ್ಲದಿಲ್ಲ. ಎಂಥ ಶ್ರೀಮಂತನಂತನು ಶ್ರೀಕಾಂತೆಯ ಕಾಂತ, ಎಂಥ ಶ್ರೀಮಂತನಂತನು. ಅಂಬರದಂಬುಗೆ ತುಂಬೆ ವಿಶ್ವಾಂಬಸು ಡಿಂಬಿಳಿ ಹಿಂಬಿಟ್ಟು ಬೊಂಬ ಕೃಪಾಂಬರಿ ದಿಬ್ಬಕ ದಿಂಬಾದ ಬಿಂಬ ಪ್ರಸನ್ನೆ ಕಟ ದಿಬ್ಬಕ ದಿಂಬಾದ ಬಿಂಬ ಪ್ರಸನ್ನೆ ಕಟ ನಂಬಿದ ಕಿಂಬಿವ ನಿಂಬಿ ಕುಟುಂಬಿ. ಎಂಥ ಶ್ರೀಮಂತನಂತನು ಶ್ರೀಕಾಂತೆಯ ಕಾಂತ, ಎಂಥ ಶ್ರೀಮಂತನಂತನು. ಬೊಮ್ಮ ಹೆಮ್ಮಗ ಬೊಮ್ಮ ಮೃಡಮ್ಮರಿ ಬೊಮ್ಮ ಚಿನ್ಮ ಸ್ವರಮ್ಮ ಪರಮ್ಮ ಅಮ್ಮರ ಸಮೂಹ ನಿಮ್ಮೊಳಗಮ್ಯರು ನಮೋ ನಮ್ಮ ಪರಮ್ಮ ಮಹಿಮ್ಮ. ಎಂಥ ಶ್ರೀಮಂತನ
ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆಗಿನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿದು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು ರಾಯತ ಮುನಿದರೆ ರಾಜವನ್ನೇ ಬಿಡಬಹುದು ರಾಯತ ಮುನಿದರೆ ರಾಜವನ್ನೇ ಬಿಡಬಹುದು ಕಾಯ ಚಾಪಿತ ನಿನ್ನ ಅಡಿಯ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಬೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಒಡಲು ಹಸಿಯಲು ಅನ್ನವಿಲ್ಲದೆಲೆ ಇರಬಹುದು ಒಡಲು ಹಸಿಯಲು ಅನ್ನವಿಲ್ಲದೆಲೆ ಇರಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ
ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬಳಿದೆ ಮಾತೆ ಹರಿದು ಬೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಧಿಂ ತಾನನನನಂ ತಾನನನನಂ ತಾನನನಂ ಋತಧಾಮಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕ ಸ್ವರಾತುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ನಾನೇನ ಮಮ ಜೀವನ ಹೇತು ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಮುರಳಿಯ ನಾದವ ಕೇಳಿ ಮಧುರನಾಥನು ಮುರಳಿಯನೂದಲು ಮಧುರನಾಥನು ಮುರಳಿಯನೂದಲು ಸುರಿಯುವುದಾನಂದ ಜಲ ನಯನದಲ್ಲಿ ಸುರಿಯುವುದಾನಂದ ಜಲ ಬನ್ನಿ ಮುರಳಿಯ ನಾದವ ಕೇಳಿ ಕಂಗೊಳಿಸುವ ಬೆಳದಿಂಗಳ ಸೊಬಗಲಿ ತಂಗಾಳಿಯ ಸುಖದಿ ಕಂಗೊಳಿಸುವ ಬೆಳದಿಂಗಳ ಸೊಬಗಿಲಿ ತಂಗಾಳಿಯ ಸುಖದಿ ಶ್ಯಾಮಲಾಂಗನು ತನ್ನ ಕೋಮಲ ಕರದಲ್ಲಿ ಶ್ಯಾಮಲಾಂಗನು ತನ್ನ ಕೋಮಲ ಕರದಲ್ಲಿ ಆ ಮುರಳಿಯ ಪಿಡಿದೆ ಹೃದಯ
ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು ದಯ ತೋರಿ ಬಂದು ಮನದಲ್ಲಿ ನಿಂದು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿಯೇ ಹರಸು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿಯೇ ಹರಸು ಕರವನು ಮುಗಿಯುವೆ ಆರತಿ ಬೆಳಗುವೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಧಿಂ ತಾನನನನಂ ತಾನನನನಂ ತಾನನನಂ ಋತಧಾಮಪರಾಜಿತ दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरं कनकासुखं नारीवरं शुभदं माङ्गल्यं ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತುನ ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು
ಮುಚ್ಚಿದರು, ಯಾರು ಕಿವಿ ಮುಚ್ಚಿದರು, ನನಗಿಲ್ಲ ಚಿಂತೆ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಮನ ತುಂಬಿ ತನು ತುಂಬಿ ಹಾಡಿದೆನು ಅಂದು ನಾನು. ಸರಿಗಮ ಪದನಿ ಸಾವಿರದ ಶರಣು, ಸರಿಗಮ ಪದನಿ ಸಾವಿರದ ಶರಣು, ಗಾನಯೋಗಿ ಗುರುವೇ ದೀನ ಕಲ್ಪತರುವೇ, ಸುಪ್ರಭಾತ ನಿನಗೆ, ಸುಪ್ರಭಾತ ನಿನಗೆ. ಸರಿಗಮ ಪದನಿ ಸಾವಿರದ ಶರಣು, ಸಾವಿರದ ಶರಣು. ಪಂಚಮ ಕೋಗಿಲೆ ಪಂಚಾಕ್ಷರಿ ನೀವು ಪದನಿಸ ಪರಿಮಳ ಪುಷ್ಪಗಳು, ಮಾತೃ ಮನದ ನಿಮ್ಮ ಗಾನ ಗುಡಿಯ ತುಂಬ ರಿಗಮ ಸುಗಮ ದಮ ಮಗ ರಿಗಮ ಪದಮ ಮಗ. ಪಂಚಮ ಕೋಗಿಲೆ ಪಂಚಾಕ್ಷರಿ ನೀವು ಪದನಿಸ ಪರಿಮಳ ಪುಷ್ಪಗಳು, ಮಾತೃ ಮನದ ನಿಮ್ಮ ಗಾನ ಗುಡಿಯ ತುಂಬ ರಿಗಮ ಸುಗಮ ದಮ ಮಗ ರಿಗಮ ಪದಮ ಮಗ. ಸ್ವರ ಋಷಿ ವರ ಋಷಿ ಕಲೆಗಡಗಡಲೆ ಅಂಧರ ಬದುಕಿನ ಬೆಳಕಿನ ಮುಗಿಲೆ, ಗಾನಯೋಗಿ ಗುರುವೇ ದೀನ ಕಲ್ಪತರುವೇ,
ಕೇಳುವೆ ಪದದಲ್ಲಿ ಕಟ್ಟಿದ ಸಂಗಮನೆ ದಾನ ಕೇಳುವ ಗಾನ ನೀಡುವ ಹಾಲ ಕಲ್ಲ ಗುರುಸಿದ ಸೈಗಮಗಳು ಮಣ್ಣಿನ ಹೊನ್ನಿನ ಮಣ್ಣ ಮನರಿಯೇ ಭೂಮಿಯ ಭಾಗ್ಯದ ಪುಣ್ಯದ ಸಿರಿಯೇ ಗಾನ ಯೋಗಿ ಗುರುವೇ ದೀನ ಕಲ್ಪತರುವೇ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿಗಮ ಪದನಿ ಸಾವಿರದ ಶರಣು ಸರಿಗಮ ಪದನಿ ಸಾವಿರದ ಶರಣು ಗಾನ ಯೋಗಿ ಗುರುವೇ ದೀನ ಕಲ್ಪತರುವೇ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿಗಮ ಪದನಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣು धिं ताननननं ताननननं तानननं ऋतधामपराजित दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखं नारीवरं शुभदं माङ्गल्यं तन्तुनानि ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. मम जीवन हेतुना त्रिगुणाभिमानिये अगणित गुणश्रेणिये त्रिगुणाभिमानिये अगणित गुणश्रेणिये खगवाहन नारायणिये खगवाहन
तपदे कमले कमलभवान्तकारिणी धामत्रयरूपिणी कमलभवान्तकारिणी विमलपदुमा सरोवासिनी विमलपदुमा सरोवासिनी स्वामी तीर्थदिनिंद स्वामी तीर्थदिनिंद स्वामी तीर्थदिनिंद श्री वेंकटेशನ ರಾಣಿ स्वामी तीर्थदिनिंद श्री वेंकटेशನ ರಾಣಿ कमले कमलालये कमले कमलालये कमले कमलालये कमलभवादि सुरवन्दितपदे कमलभवादि सुरवन्दितपदे कमलभवादि सुरवन्दितपदे कमले कमलालये कमले कमलालये कमले माझे माहेर पंढरी माझे माहेर पंढरी आहे भिवरीच्या तिरी आहे भिवरीच्या तिरी माझे माहेर पंढरी माझे माहेर पंढरी आहे भिवरीच्या तिरी आहे भिवरीच्या तिरी बाप आणि आई बाप आणि आई माझे विठ्ठल रखुमाई माझे विठ्ठल रखुमाई माझे विठ्ठल रखुमाई ही माझे माहेर पंढरी माझे माहेर पंढरी आहे भिवरीच्या तिरी आहे भिवरीच्या तिरी
माझे बहीण चंद्रभागा, माझे बहीण चंद्रभागा, करतासे पापभंगा, करतासे पापभंगा, करतासे पापभंगा. माझे माहेर पंढरी, माझे माहेर पंढरी, आहे भिवरीच्या तिरी, आहे भिवरीच्या तिरी. एक जनार्दनी शरण, एक जनार्दनी शरण, करे माहेरची आठवणा, करे माहेरची आठवणा, करे माहेरची आठवणा. माझे माहेर पंढरी, माझे माहेर पंढरी, आहे भिवरीच्या तिरी, आहे भिवरीच्या तिरी, आहे माहेर पंढरी, माझे माहेर पंढरी, आहे भिवरीच्या तिरी, आहे भिवरीच्या तिरी. वारी जलयपते, वारी जनाभने, वारी जभव पिता, वारी जनेत्रने, वारी जमित्रा पार प्रभावने, वारी जजांडद कारण दोरये, बारैया बा 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 बा. भकुतारा प्रिया श्रीनिवासराया, भकुतारा प्रिया श्रीनिवासराया. वारी जलयपते, वारी जनाभने, वारी जभवपित, वारी जनेत्रने, वारी जमित्रा पार प्रभावने, वारी जजांडद कारण दोरे. बारैया बा 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 बा. भकुतारा प्रिया श्रीनिवासराया, भकुतारा प्रिया श्रीनिवासराया. मार जनक मुकुतारोडया देवैया जिया. बारैया बा 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 बा. भकुतारा प्रिया श्रीनिवासराया, भकुतारा प्रिया श्रीनिवासराया. स्यंदनावेरी बाबा रंगा, देवो ತುಂಗಾನಂದ ನಂದನ, ಹರಿಮದ ಭಂಗ ಕರುಣಾಪಾಂಗ
ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಜಗರ್ಜನ್ಮಾಧಿಕರ್ತ ಗೋವಿಂದ ಉದರದಿ ಲೋಕವಲಗುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗಜಗಿಸುವ ಕೊಳೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಣ ನಗ ಗಗ ಮೃಗ ಶಶಿ ಗಗನ ಮಣ್ಯಾದರು ಸೊಗಸಾಗಿ ಬಗೆ ಬಗೆ ಪೊಗಳುತ್ತೈ ಬೇಗ ಜಿಗಿ ಜಿಗಿದಾಡಲು ಮುಗುಳು ನಗೆಯ ಮಾವುರಗ ಗಿರಿಭಾಸ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ತಡ ಮಾಡ ಬ್ಯಾಡವೋ ಏನಲ್ಲ ವಾಕುಲಾಲಿಸೆನ್ನೊಡೆಯ ಗೋಪಾಲ ವಿಠಲ ಜೇವಾ ಪರಾಗು ಅಡಿಡು ಭಕ್ತ ವತ್ಸಲ ಶ್ರೀಲಘುವಿನಲ್ಲ ಮಡುವಿನೊಳಗೆ ಗಜ ಮೊರೆ ಇಡಲಾಕ್ಷಣ ಮಡದಿಗೆ ಹೇಳಲೆ ದುಡುದುಡಲೆ ಬಂದು ಹಿಡಿದು ನಕ್ಕನ ಭಯ ಕಡಿದು ಬಿಡಿಸಿದನೆ ಸಡಗರದ ತಮ್ಮ ಗೊಡವೆಯೊಳಗೂಡಿ ಮಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ವಾರಿಜ ಲಯಪತೆ ವಾರಿಜ ನಾಭನೆ ವಾರಿಜ ಭವಪಿತ ವಾರಿಜ ನೇತ್ರ ವಾರಿಜ ಮಿತ್ರ ಪಾರ ಪ್ರಭಾವನೆ ವಾರಿಜ ದಾಂಡದ ಕಾರಣ ದೊರೆ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ 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 ಧಿಂ ತಾನನನನಂ ತಾನನನನಂ ತಾನನನಂ ಋತಧಾಮಾಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾದುತಿ ಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತುನಾ
ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ವಿಷಯಗಳಲ್ಲಿ ನೊಂದು ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ವಿಷಯಗಳಲ್ಲಿ ನೊಂದು ಅಕಳಕ ಜರಿದ ಹರಿಯ ಪಾದ ಅಕಳಕ ಜರಿದ ಹರಿಯ ಪಾದ ಬಗುತ್ತಿವೆ ಕೆಂಬುವರಿಗೆ ಒಂದು
वासिनि विष्णु विलासिनि विष्णुनुते गिरिकर विंध्य शिरोधिनि वासिनि विष्णु विलासिनि विष्णुनुते ತಾಯಿ ಇಲ್ಲದ ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳ ಕೇಳವ್ವ ತಾಯಿ ಇಲ್ಲದ ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳ ಕೇಳವ್ವ ಮಕ್ಕಳ ಬಡತನ ಸಂಸಾರ ನನ್ನನ ಶಿವರಾಗ ಬರೆದು ಕಳಿಸ್ಯಾನ ಏನು ಮಾಡಲಿ ಕರುಣೆ ಇಲ್ಲ ಶಿವಗ ಸಿರಿಯ ತವರಿಗೆ ತುತ್ತು ಕೂಳಿಗೆ ನಾ ಹೋಗಿರಲಿಲ್ಲ ಸಿರಿಯ ತವರಿಗೆ ತುತ್ತು ಕೂಳಿಗೆ ಕರುಳು ತಡೆಯದೆ ಅಣ್ಣನ ನೋಡಕ ಹೊರಟು ಬಂದೆನಲ್ಲ ತಾಯಿ ಇಲ್ಲದ ತವರಿಗೆ ಹೋಗಬಾರದವ್ವ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳ ಕೇಳವ್ವ ಕೈಯಾಗ ಒಂದು ಬಗಲಾಗ ಒಂದು ಕೂಸಿನ ಕಟ್ಟಿಕೊಂಡು ಹರಿದಾರಿ ಹತ್ತಿ ಉಸಿರು ಹಾಕುತ್ತ ಬಂದಿದ್ದೆ ನಡಕೊಂಡು ತವರಿನ ಹೊಸ್ತಿಲ ತುಳಿಯುವುದರೊಳಗ ಅಣ್ಣನ ಹೆಂಡತಿಯು ತವರಿನ ಹೊಸ್ತಿಲ ತುಳಿಯುವುದರೊಳಗ ಅಣ್ಣನ ಹೆಂಡತಿಯು ಕಂಡರು ಕಾಣದ ಹಂಗ ಹೋದಳು ಕರೆಯುವ ಗತಿ ಇಲ್ಲ ತಾಯಿ ಇಲ್ಲದ ತವರಿಗೆ ಹೋಗಬಾರದವ್ವ ನಾಯಿಯಿಂದ ಗಡಿಯಾಗಿ ಹೋಯಿತು ನನ್ನ ಬಾಳ ಕೇಳವ್ವ ನೆತ್ತಿಯ ಮ್ಯಾಲೆ ಬಿಸಿಲು ಬಂದಿತ್ತು ಮಕ್ಕಳು ಚಡಪಡಿಸಿ ನೀರಿಗಾಗಿ ಕಣ್ಣೀರು ಹಾಕುತ್ತ ಅತ್ತವು ತಡಮಳಿಸಿ ಹುಟ್ಟಿ ಬೆಳೆದ ನನ್ನ ತವರಲ್ಲೀಗ ನೀರಿಗೂ ಗತಿ ಇಲ್ಲ ಹುಟ್ಟಿ ಬೆಳೆದ ನನ್ನ ತವರಲ್ಲೀಗ ನೀರಿಗೂ ಗತಿ ಇಲ್ಲ ಬಾ ನನ್ನ ಮಗಳ ಯಾವಾಗ ಬಂದೆ ಎನ್ನುವ ಕರುಣಿಲ್ಲ ತಾಯಿ ಇಲ್ಲದ ತವರಿಗೆ ಹೋಗಬಾರದವ್ವ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳ ಕೇಳವ್ವ ಕೆಲಸದ ಮ್ಯಾಲೆ ಹೋಗಿದ್ದ
ಕೈಯಾಗ ತುಂಬ್ಯಾಳ ಗಂಡ ಹೆಂಡಿರು ಉಂಡ ಮುಸುರಿಯ ಮಕ್ಕಳಿಗೆ ಕೊಡುವಾಗ ಗಂಡ ಹೆಂಡಿರು ಉಂಡ ಮುಸುರಿಯ ಮಕ್ಕಳಿಗೆ ಕೊಡುವಾಗ ತಾಯಿ ಇದ್ದರೆ ನನಗೆ ಈ ಗತಿ ಬರುತ್ತಲಿರಲಿಲ್ಲ ತಾಯಿ ಇಲ್ಲದಾದವರಿಗೆ ಹೋಗಬಾರದವ್ವ ನಾಯಿಗಿಂತ ಗಡಿಯಾಗಿ ಹೋಯಿತು ನನ್ನ ಬಾಳ ಕೇಳವ್ವ ನಾಯಿಗಿಂತ ಗಡಿಯಾಗಿ ಹೋಯಿತು ನನ್ನ ಬಾಳ ಕೇಳವ್ವ ನಾಯಿಗಿಂತ ಗಡಿಯಾಗಿ ಹೋಯಿತು ನನ್ನ ಬಾಳ ಕೇಳವ್ವ धिं ताननननं ताननननं तानननं ऋतधामपराजित दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखं नारीवरं शुभदं माङ्गल्यं तन्तुनानि ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. नानेन मम जीवन हेतुना ಶಾರದಾ ಭಜನಾ ಮಂದಿರ ಹಾಗೂ ಉತ್ಸವ ಸಮಿತಿ ಪರವಾಗಿ ಅನಂತಾನಂದದ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ತಂಡದ ನೇತೃತ್ವವನ್ನು ವಹಿಸಿಕೊಂಡಿದ್ದಂಥ ಫಕೀರಗೌಡರಿಗೆ KP ಪ್ರಕಾಶ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಫಕೀರಗೌಡ ಇವರು ವಿಶೇಷವಾಗಿ ಇವರ ಮನೆಯವರು ಪ್ರತಿದಿನ ಹಾಗೂ ಶುಕ್ರವಾರಗಳಲ್ಲಿ ಮಂದಿರದ ಎಲ್ಲ ಕಾರ್ಯಗಳಲ್ಲಿ ಸ್ವಚ್ಛತೆಯಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಈ ಕಾರ್ಯವನ್ನು ಇಲ್ಲಿ ನಾವು ಸ್ಮರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೂ ತಬಲದಲ್ಲಿ ಅಖಿಲೇಶ್ ಇವರಿಗೆ ವೇದರಾಜ್ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ತಾ ಇದ್ದೇವೆ. ಶಾರದಾ ಮಾತೆಯ ಪ್ರತೀಕ ಅಂತೇಳಿದರೆ ವಿದ್ಯೆಗೆ ಅದು ಗ್ರಂಥವನ್ನು ಇಡಬೇಕು ಅಂತೇಳಿದರೆ ವ್ಯಾಸಪೀಠವನ್ನು ನಾವು ಸ್ಮರಣಿಕೆಯ ರೂಪದಲ್ಲಿ ನೀಡ್ತಾ ಇದ್ದೇವೆ. ಹಾಗೂ ಗಾಯನದಲ್ಲಿ ಸಹಕರಿಸಿದಂಥ ಎಲ್ಲ ಮಕ್ಕಳಿಗೆ ಮಹಾಲಿಂಗೇಶ್ವರ ದೇವರ ಫೋಟೋವನ್ನು ಶ್ರೀಯುತ ಮಂಜುನಾಥ್ ಭಂಡಾರ್ಕರ್ ಅವರು ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದು ಬಾರಿ ಸ್ಮರಣೆ ಸಾಲದೆ ಎಂಬ ಕಾರ್ಯಕ್ರಮವನ್ನು ನೀಡಿದಂಥ ತಮಗೆಲ್ಲರಿಗೂ ತಾಯಿ ಶಾರದೆಯ ಅನುಗ್ರಹ ಇರಲಿ ಅಂತೇಳಿ ಮಂದಿರದ ಪರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ವಂದನೆಗಳು.
अमृतधामापराजित दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखं नारीवरं शुभदं तन्तुनानि. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ.